ಕೋವಿಡ್ ರೋಗಿಗಳ ಹೆಸರಿನಲ್ಲಿ ದುಡ್ಡು ಮಾಡುವ ದಂಧೆಯೊಂದು ನಡೀತಾ ಇದೆ ಎನ್ನುವಂತಹ ಆರೋಪ ಈಗ ಬಲವಾಗಿ ಕೇಳಿ ಬರ್ತಾ ಇದೆ. ಈ ನಿಟ್ಟಿನಲ್ಲಿ ವ್ಯಕ್ತಿಯೊಬ್ಬರು ಮಾಡಿರುವಂತಹ ವಿಡಿಯೋ ವೈರಲ್ ಆಗ್ತಾ ಇದೆ. ಕೋವಿಡ್ ಪಾಸಿಟಿವ್ ಬಂದಿದೆ ಅಂತ ಹೇಳಲಾಗಿರೋ ವ್ಯಕ್ತಿಯೊಬ್ಬರು ಮಾಡಿರುವ ವಿಡಿಯೋ ಇದಾಗಿದ್ದು ಈಗ ವ್ಯಾಪಕವಾಗಿ ಚರ್ಚೆಗೆ ಗುರಿಯಾಗ್ತಾ ಇದೆ. ಅವರು ಮಾಡಿರುವಂತಹ ವಿಡಿಯೋದಲ್ಲಿ ನಾನು ಸ್ವಯಂ ಪ್ರೇರಿತನಾಗಿ ಕೋವಿಡ್ ಟೆಸ್ಟ್ ಮಾಡಿಸಿದ್ದೆ, 10 ದಿನದ ಬಳಿಕ ಪಾಸಿಟಿವ್ ಅಂತ ರಿಪೋರ್ಟ್ ಬಂದಿದೆ. ಹೀಗಾಗಿ ಆರೋಗ್ಯ ಇಲಾಖೆ ಅಧಿಕಾರಿಗಳು ಹಾಸ್ಟೆಲ್ನಲ್ಲಿ ತಂದು ಹಾಕಿದ್ದಾರೆ. ಆದರೆ ಹಾಸ್ಟೆಲ್ನಲ್ಲಿ ಯಾವುದೇ ರೀತಿಯ ಸವಲತ್ತುಗಳಿಲ್ಲ, ಊಟದ ವ್ಯವಸ್ಥೆ ಕೂಡ ಸರಿಯಾಗಿಲ್ಲ. ಈ ನಿಟ್ಟಿನಲ್ಲಿ ಸಂಬಂಧಪಟ್ಟವರಿಗೆ ಮಾಹಿತಿ ನೀಡಿದರೆ ಎಷ್ಟೋ ಗಂಟೆಗಳ ಬಳಿಕ ಊಟದ ವ್ಯವಸ್ಥೆ ಆಗುತ್ತೆ. ಇಲ್ಲಿ ನಾವು ಸುಮಾರು 100 ಮಂದಿ ಇದ್ದು ಯಾರಿಗೂ ಯಾವುದೇ ರೀತಿಯಲ್ಲೂ ಕೂಡ ಸೋಂಕಿನ ಲಕ್ಷಣಗಳು ಕಂಡು ಬಂದಿಲ್ಲ. ಇನ್ನು ಎಲ್ಲರನ್ನೂ ಕೂಡ ಪಾಸಿಟಿವ್ ಅಂತ ಹೇಳಿಕೊಂಡು ದಂಧೆ ಮಾಡಲಾಗ್ತಾ ಇದೆ ಅಂತ ಆರೋಪಿಸಿ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ನಾನು ವಾಲಂಟಿಯರ್ ಆಗಿ ಇದನ್ನು ಚೆಕ್ಕಿಗೆ ಕೊಟ್ಟು ಬಂದಿದ್ದೆ. ಅದರಲ್ಲಿ ನನಗೆ 10 ದಿನ ಆದಮೇಲೆ ನನಗೆ ಫೋನ್ ಬಂತು, ನಿನ್ನೆ ನೀವು ಪಾಸಿಟಿವ್ ಇದೆ, ಬನ್ನಿ ನಿಮ್ಗೆ ಕರ್ಕೊಂಡು ಹೋಗ್ಬೇಕು ನಾವು ಅಂತೇಳಿ. ನಾವೊಂದು 100 ಜನ ಇದ್ದೀವಿ. ಯಾರಿಗೂ ಯಾವ ಸಿಂಪ್ಟಮ್ಸು ಇಷ್ಟೊತ್ತವರೆಗೂ ಒಂದು ಕೆಮ್ಮು ಬಂದಿದೆ, ಯಾರಿಗೂ ಶೀತ ಆಗಿದ್ದು ನಮ್ಗೆ ಗೊತ್ತಿಲ್ಲ. ಸರಿ, ನಾವು ಆಮೇಲೆ ನಮಗೆ 1 ಲೋಟ ಬಿಸಿನೀರಾಗಲಿ ಏನೂ ಕೊಟ್ಟಿಲ್ಲ. ರಾತ್ರಿ 10:30 ಆದಮೇಲೆ ಊಟ ಕೇಳೋದು. ಅವಾಗಲೂ ಒಂದು 4 ಜನಕ್ಕೆ ಊಟ ಕೊಟ್ಟು ಇಷ್ಟೇ ಊಟ ಇದ್ದಿದ್ದು ಅಡ್ಜಸ್ಟ್ ಮಾಡ್ಕೊಳ್ಳಿ ಖಾಲಿ ಅಂತ ಹೇಳಿದ್ರು. ಬೆಳಗ್ಗೆ ನಮಗೆ ಇಷ್ಟು 9-10 ಗಂಟೆ ಆದರೂ 1 ಲೋಟ ಬಿಸಿನೀರಾಗಲಿ ಕಾಫಿ ಆಗಲಿ ತಿಂಡಿ ಆಗಲಿ ಕೊಟ್ಟಿಲ್ಲ. ಸುಮ್ಮನೆ ಇವರು ಇದನ್ನು ದಂಧೆ ಮಾಡಿಕೊಂಡು ಎಲ್ಲರನ್ನೂ ತಂದು ಪಾಸಿಟಿವ್ ಅಂತ ಸುಳ್ಳು ಹೇಳಿ ಇಲ್ಲಿ ತಂದು ಒಂದು ಟೆಸ್ಟ್, ಸರ್ ಇವಾಗ ಟೆಸ್ಟಿಗೆ 1/4 ಗಂಟೆ ಒಳಗೆ ರಿಪೋರ್ಟ್ ಗೊತ್ತಾಗುತ್ತೆ. ನಮ್ಮ ನೆಗೆಟಿವ್ ಇದ್ದರೆ ನಮ್ಗೆ ಕಳಿಸ್ಕೊಡ್ಲಿ, ಪಾಸಿಟಿವ್ ಇದ್ದರೆ ಇಟ್ಕೊಳ್ಳಿ ಇವರು. ಅದು ಬಿಟ್ಕೊಂಡು ಎಲ್ಲರನ್ನೂ ತಂದು ಒಬ್ಬ ಪೇಷಂಟಿಗೆ 3.5 5 ಲಕ್ಷದವರೆಗೆ ಬಿಲ್ ಮಾಡಿಕೊಂಡು ಇವರು ಇಷ್ಟೆಲ್ಲ ಮಾಡ್ತಾರೆ. ಇಂಥ ಒಂದು ವ್ಯವಸ್ಥೆ, ಕೆಟ್ಟ ವ್ಯವಸ್ಥೆ ಈ ಸರ್ಕಾರ ಇಷ್ಟು ಮಾಡ್ತಿದೆ ಅಂದರೆ ನಮಗೆ ಇಲ್ಲಿ ಇರೋಕ್ಕೂ ಹೆದರಿಕೆ ಆಗ್ತಿದೆ. ನಾವು ಎಲ್ಲಿ ಕೊರೋನಾ ತಗೊಂಡು ವಾಪಸ್ ಹೋಗ್ತೀವಿ ಅಂತ ಹೆದರಿಕೆ ಆಗ್ತಿದೆ. ಇನ್ನು ಹಾಸ್ಟೆಲ್ ಕೂಡ ಸಂಪೂರ್ಣವಾಗಿ ಗಲೀಜಿನಿಂದ ಕೂಡಿದೆ, ಸರಿಯಾದ ವ್ಯವಸ್ಥೆ ಕೂಡ ಇಲ್ಲ. ಬಿಲ್ಲನ್ನು ಇಟ್ಕೊಂಡು ನಮ್ಮನ್ನು ಬಲಿಪಶು ಮಾಡ್ತಾ ಇದ್ದಾರೆ. ಇದರ ಬದಲು ಜೈಲಿನಲ್ಲೇ ಇರೋದು ವಾಸಿ ಅಂತ ಹೇಳಿಕೊಂಡಿದ್ದು ಈ ವಿಡಿಯೋ ಈಗ ವೈರಲ್ ಆಗ್ತಾ ಇದೆ. ಇಲ್ಲಿ ಒಳಗಡೆ ನೋಡಿದ್ರೆ ಒಂದೇ ಸಿಕ್ಕಾಪಟ್ಟೆ ಗಲೀಜು. ಬಾತ್ರೂಮಲ್ಲಿ ನೀರಿಲ್ಲ, ಬಿಸಿನೀರಿಲ್ಲ, ಯಾವ ವ್ಯವಸ್ಥೆಗಳಿಲ್ಲ. ನಮಗೆ ಬೇಕಾಗಿದೆ ಬಿಸಿನೀರು ಕುಡಿಯೋಕ್ಕೆ, ಅದೂ ಇಲ್ಲ ನಮಗೆ. ಇಂಥ ಒಂದು ಇದರಲ್ಲಿ ನಮ್ಗೆ ಸುಮ್ಮನೆ ಬಿಲ್ಲಿಗೋಸ್ಕರ ನಮ್ಮನ್ನಿಟ್ಟು ನಮ್ಮ ಬಲಿಪಶು ಮಾಡ್ತಿದ್ದಾರೆ. ದಯವಿಟ್ಟು ನಮ್ಮ ಇದೆಲ್ಲ ಜೈಲಲ್ಲಿ ಇಡಿ, ಇಲ್ಲ ನಮ್ಮ ಬಿಡುಗಡೆ ಮಾಡಿ. ಇದಕ್ಕಿಂತ ನಮ್ಮ ಜೈಲಲ್ಲಿ ಇರೋದೆ ರಾಗಿ ಮುದ್ದೆ ಅದಾರು ಕೊಡ್ತಾರೆ, ತಿಂದ್ಕೊಂಡಿರ್ತೀವಿ.